ಸ್ಕೌಟ್ಸ್ ಗೈಡ್ಸ್ ಮೇಳ ಕಪ್ಸ್ ಬುಲ್ಬುಲ್ಸೋತ್ಸವ ಪುದು ಗ್ರಾಮದ ಸುಜೀರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಂಟ್ವಾಳ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಬಂಟ್ವಾಳ, ಸರ್ಕಾರಿ ಪ್ರೌಢಶಾಲೆ ಸುಜೂರು ಇದರ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಅವರು ತೆಂಗಿನ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತನ್ನ ರಾಜಕೀಯ ಜೀವನದ ಶಿಸ್ತು ಸಂಯಮಗಳು ಸ್ಕೌಟ್ಸ್ನ ಕೊಡುಗೆಯಾಗಿದೆ. ವಿದ್ಯಾರ್ಥಿಯಾಗಿದ್ದಾಗ ಸ್ಕೌಟ್ಸ್ನಲ್ಲಿ ತೊಡಗಿಸಿಕೊಂಡ ಕಾರಣ ಜೀವನದಲ್ಲಿ ಎಂತಹ ಟೀಕೆ ವಿರೋಧಗಳು ಬಂದರೂ ಅದನ್ನ ಎದುರಿಸಿ ಮುನ್ನಡೆಯಲು ಸಾಧ್ಯವಾಗಿದೆ ಎಂದರು. ಬಹುಶಃ ಇವತ್ತಿನ ರಾಜಕೀಯದ ಜಂಜಾಟದಲ್ಲಿ ಇವತ್ತು ನಾನು ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಲಿಕ್ಕೆ ಮತ್ತು ಬರುವಂತಹ ಸಮಸ್ಯೆಗಳನ್ನು ನೆಮ್ಮದಿಯಿಂದ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಎಲ್ಲಾ ಟೀಕೆಗಳನ್ನು ಧೈರ್ಯವಾಗಿ ಎದುರಿಸಿಕೊಂಡು ಅದರ ಮೇಲೆ ನಿಂತು ಇವತ್ತು ಯಶಸ್ವಿಯಾಗುವ ವ್ಯಕ್ತಿತ್ವವನ್ನು ಕೊಟ್ಟಿದ್ರೆ ಅದು ನನಗೆ ಸ್ಕೌಟ್ಸ್ ಟ್ರೈನಿಂಗ್ ಕೊಟ್ಟಂತ ಕೊಡುಗೆ ಅಂತ ಹೆಮ್ಮೆಂದು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಸುಜೀರು ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಉಮರ್ ಫಾರೂಕ್ ಅವರು ಮಾತನಾಡಿ, ಸಂವಿಧಾನದ ಆಶಯದಂತೆ ಭಾವೈಕ್ಯತೆಯ ಮೂಲಕ ದೇಶ ಕಟ್ಟುವ ಕಾರ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೂಲಕ ನಡೆಯುತ್ತಿದೆ ಎಂದರು. ಇವತ್ತು ನಾವು ಸಣ್ಣದ್ರಲ್ಲಿ ಇವತ್ತು ಹೇಳಿದಾಗ ಅವರಿಗೆ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಸ್ಕೌಟ್ಸ್ ನ ಮುಖಾಂತರ ಕಳಿಸಿಕೊಟ್ಟಾಗ ಅವರಿಗೂ ಕೂಡ ಧೈರ್ಯ ಬರ್ತಕ್ಕಂತ ಕೆಲಸ ಕೂಡ ಆಗ್ತದೆ. ಈಗಾಗಲೇ ನಮ್ಮ ಅಲ್ಲಿ ಇವತ್ತು ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮ್ಲಾನ್ ಮಾರಿಪಳ್ಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಶಶಿಮಂಗಳ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ತುಂಬಿ, ಗುರುವ ಹಾಗೂ ಐತಪ್ಪ ಪೂಜಾರಿ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ರವೀಂದ್ರ ಕಂಬಳಿ, ಪ್ರಮುಖರಾದ ಎಫ್ ಮಹಮ್ಮದ್ ಬಾಬಾ, ಜಫರುಲ್ಲಾ ಒಡೆಯರ್, ಕಿಶೋರ್ ಕುಮಾರ್, ಹುಸೇನ್, ಸಲಾಂ ಅಲಿ, ಇಸ್ಮಾಯಿಲ್, ರತ್ನಾವತಿ, ನಂದಾ ಎಸ್ತೇರ್ ಹಾಜರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 10 ಬಂಟ್ವಾಳ.